ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಬುಧವಾರ ಪತ್ರಕರ್ತರ ಜೊತೆ ಸಂವಾದ ನಡೆಸಿದ ಜಿಲ್ಲಾಧಿಕಾರಿ ದರ್ಶನ್ ಎಚ್ಪಿ ಅವರು ನಗರದಲ್ಲಿ ಶಾಶ್ವತ ಹೆಲಿಪ್ಯಾಡ್ ನಿರ್ಮಾಣ ಮಾಡುವ ಉದ್ದೇಶವಿದ್ದು ಸೂಕ್ತ ಜಾಗ ಗುರುತಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ವಿಐಪಿ ಸಂಚಾರಕ್ಕೆ ತುರ್ತು ವೈದ್ಯಕೀಯ ಅಗತ್ಯತೆಗಳು ಮತ್ತು ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಶಾಶ್ವತ ಹೆಲಿಪ್ಯಾಡ್ನ ಅಗತ್ಯವಿದೆ. ಹೆಲಿ ಟೂರಿಸಂಗೂ ಇಂದು ಹೆಚ್ಚು ಅನುಕೂಲವಾಗಲಿದೆ ಎಂದು ಹೇಳಿದರು. ನಂತೂರಿನಲ್ಲಿ ಫ್ಲೈಓವರ್ ನಿರ್ಮಾಣಕ್ಕೆ ಸಂಬಂಧಿಸಿ ಸಮಗ್ರ ಯೋಜನಾ ವರದಿ ತಯಾರಿಸುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ. ಬೈಕಂಪಾಡಿ ಕೆಐಒಸಿಎಲ್ ನಂತೂರು ಕೆಪಿಟಿ ಎರಡೂ ಕಡೆ ಫ್ಲೈಓವರ್ ನಿರ್ಮಾಣ ಆಗಲಿದೆ. ಡಿಪಿಆರ್ ಅಂತಿಮಗೊಂಡ ಕೂಡಲೇ ಕಾಮಗಾರಿಗೆ ವೇಗ ನೀಡಲಾಗುವುದು ಎಂದು ತಿಳಿಸಿದರು. ಅಂಗಡಿಗಳ ನಾಮಫಲಕಗಳಲ್ಲಿ ಕನ್ನಡ ಭಾಷೆಯನ್ನು ಬಳಸದಿದ್ದರೆ ವ್ಯಾಪಾರ ಪರವಾನಗಿ ರದ್ದು ಮಾಡಲಾಗುವುದು ಎಂಬ ಆದೇಶವನ್ನು ನಾನು ಹೊರಡಿಸಿಲ್ಲ. ಆ ರೀತಿಯ ಆದೇಶ ಮಾಡಲು ಸಾಧ್ಯವಾಗಲ್ಲ. ನಾಮಫಲಕಗಳು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇರಬೇಕು. ಕನ್ನಡದೊಂದಿಗೆ ಇತರ ಭಾಷೆಗಳನ್ನು ಬಳಸಬಾರದು ಎಂದೇನಿಲ್ಲ. ಯಾವುದೇ ಭಾಷೆಯಲ್ಲಿ ಬೋರ್ಡ್ ಇರಲಿ, ಆದರೆ ಕನ್ನಡದಲ್ಲಿ ಕೂಡ ಇರುವುದು ಕಡ್ಡಾಯ ಎಂದು ಸ್ಪಷ್ಟನೆ ನೀಡಿದರು. ಮಾಹಿತಿ ಸರಿಯಾಗಿ ಕೊಡಲಿಲ್ಲ. ನಾನು ಖಾದರ್ನೇ ಬ್ಲೇಮ್ ಮಾಡೋದಿದ್ರಲ್ಲಿ ನಾವು ಕನ್ನಡ ಕಡ್ಡಾಯ ಅಂತ ಮಾಡಿದಾಗ ಬೇರೆ ಭಾಷೆನ ಬಳಸ್ಬೇಕು ಅಂತ ಎಲ್ಲೋ ಹೇಳೋದಿಲ್ಲ. ನಮ್ದು ಏನ್ ಅವತ್ತು ಡಿಸ್ಕಸ್ ಆಗಿತ್ತು ನಮ್ಮ ಸಮಿತಿಲಿ, ಕನ್ನಡ ಜಾಗೃತಿ ಸಮಿತಿ ಅಂತ ಏನು ಹೊಸದಾಗಿ ಇವಾಗೆಲ್ಲ ಮಾಡಿರುವಂಥದ್ದು, ಅದರಲ್ಲಿ ಹಿಂದೆ 2022 ಅಥವಾ 23 ಸಮಯದಲ್ಲಿ ಏನ್ ಕರ್ನಾಟಕ ಸರ್ಕಾರದ್ದು ಸುತ್ತೋಲೆ ಇತ್ತು, ಅದರಲ್ಲಿ ಕನ್ನಡ 60%, ಬೇರೆ ಇದ್ರಲ್ಲೆಲ್ಲ 40% ಅಂತ ಮಾಡ್ತೀವಿ. ಕೆಲವೊಂದ್ ಕಡೆ ಮೂರನೇ ಭಾಷೆನೂ ಕೂಡ ಬಳಸ್ತೀವಿ. ಎಸ್ಪೆಷಲಿ ನಮ್ಮಲ್ಲಿ ಬೇರೆ ಬೇರೆ ಇದು ಕೊಂಕಣಿ ಇರುವಂತದ್ದು ಇರ್ಬೋದು, ತುಳು ಇರುವಂತದ್ದು ಇರ್ಬೋದು, ಮೇಲೆ ಇದು ಹೋದ್ರೆ ಗೋವನ್ ಕೊಂಕಣಿ ಇದು ಮಾಡಿರುವಂತದ್ದು ಇರ್ಬೋದು ಕಾರವಾರದಲ್ಲಿ. ಅಂತ ಸಮಯದಲ್ಲಿ ಮೂರ್ ಭಾಷೆನೂ ಬಳಸ್ತಾರೆ. ನಾವು ಬೇರೆ ಯಾವುದೇ ಭಾಷೆ ವಿರುದ್ಧ ಅಂತೂ ಮಾಡೋದಕ್ಕೆ ಬರೋದು ಇಲ್ಲ. ಎರಡನೇದು, ಸೊ ಅದಕ್ಕೇನೆ ಕನ್ನಡದೇನಿದೆ ಅದನ್ನ ಕನ್ನಡದಲ್ಲಿ ಬಳಸೋದನ್ನ ಕಡ್ಡಾಯ ಅಂತ ಏನ್ ಹೇಳಿದ್ರೆ, ನೀವೊಂದು ಅಂಗಡಿ ಇಟ್ಕೊಂಡಿರ್ತೀರಿ, ನೀವು ಇಂಗ್ಲಿಷ್ ಆದ್ರೂ ಹಾಕಿ, ತುಳುದಲ್ಲಿ ಹಾಕಿ, ಹಿಂದಿಲಾದ್ರೂ ಹಾಕಿ, ಈ ನಾರ್ಮಲ್ ಕನ್ನಡ ಅನ್ನೋದಂತೂ ಇರ್ಲೇಬೇಕು ಅಂತ ನಮ್ಮ ಒಂದು ಇದ್ರಲ್ಲಿ ಇರುವಂತದ್ದು. ಎರಡನೇದು, ಟ್ರೇಡ್ ಲೈಸೆನ್ಸ್ ಬಗ್ಗೆನೂ ಏನಾದ್ರು ಆಯ್ತು, ಕನ್ನಡ ಹಾಕ್ಲಿಲ್ಲ ಅಂತ ಟ್ರೇಡ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತೀವಿ ಅನ್ನೋದು ಇಟ್ ಇಸ್ ನಾಟ್ ಅ ಗುಡ್ ಒನ್. ನಾವು ಕನ್ನಡ ಬಳಸಿ ಅಂತ ಹೇಳ್ತೀವಿ ಹೊರತು ಬಳಸಲಿಲ್ಲ ಅಂದ್ರೆ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ಅದನ್ನು ಕೂಡ ಸ್ವಲ್ಪ ಮಾಹಿತಿ ಸರಿಯಾಗಿ ಹೋಗ್ಲಿಲ್ಲ. ಬಟ್ ನಮ್ಮ ಉದ್ದೇಶ ಇಷ್ಟೇನೆ, ಕನ್ನಡನ ಜಾಸ್ತಿ ಬಳಸೋದಕ್ಕೆ ನಾವೊಂದು ಪ್ರೇರೇಪಣೆ ನೀಡಬೇಕು ಅಂತ ಹೊರತು ಯಾವುದೇ ಒಂದು ಭಾಷೆನ ನೀವು ಬಳಸಬಾರದು ಅಥವಾ ಅದನ್ನ ತೆಗಿತೀವಿ ಅನ್ನೋ ಮೆಸೇಜ್ ನಮ್ಮ ಕಡೆಯಿಂದ ಇದು ಹೋಗಿಲ್ಲ. ಇನ್ಫ್ಯಾಕ್ಟ್ ಆತರ ಯಾವ್ದೋ ಆದೇಶನೂ ಮಾಡಿಲ್ಲ ನಾನು. ಸೊ ಅದನ್ನು ಕೂಡ ಹೇಳಿದ್ದಾರೆ, DCI ಅವರು ಆದೇಶ ಮಾಡಿದ್ದಾರೆ ಅಂತ ಹೇಳಿ. ಆದೇಶ ಮಾಡೋದಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ಆ ಜಾಗೃತಿ ಸಮಿತಿ ಏನಿದೆ, ಬರೀ ಏನೇನ್ ಇಶ್ಯೂಸ್ ಇದೆ ಕನ್ನಡ ಬಳಕೆಯಲ್ಲಿ, ಇದು ಅದು ಸ್ಕೂಲ್ದ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಅಂತ ಇದಾಗಿರ್ಬೋದು, ಕಾಲೇಜಸ್ ಅಲ್ಲಿ ಆಗಿರ್ಬೋದು, ನಮ್ಮ ಗವರ್ಮೆಂಟ್ ಆಫೀಸ್ ಅಲ್ಲಿ ಆಗಿರ್ಬೋದು, ಅಂತ ಕಡೆ ಏನ್ ಮಾಡಿದ್ರೆ ಕನ್ನಡನ ಹೆಚ್ಚು ನಾವು ಪ್ರಚಲಿತಗೊಳಿಸಬಹುದು ಅಂತ ಅಷ್ಟೇ ನಿರ್ಧಾರ ಆಗೋದು ಅಲ್ಲಿ. ಜಿಲ್ಲಾಧಿಕಾರಿ ಅವರನ್ನು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಪ್ರೆಸ್ ಕ್ಲಬ್ ವತಿಯಿಂದ ಗೌರವಿಸಲಾಯಿತು. ಜಿಲ್ಲಾ ವಾರ್ತಾಧಿಕಾರಿ ಖಾದರ್ ಶಾ, ಪ್ರೆಸ್ ಕ್ಲಬ್ ಅಧ್ಯಕ್ಷ PB ಹರೀಶ್ ರೈ, ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ, ಪತ್ರಕರ್ತರ ಸಂಘದ ಅಧ್ಯಕ್ಷ ಪುಷ್ಪರಾಜ್ BN, ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕೆ, ರಾಜ್ಯ ಸಮಿತಿ ಸದಸ್ಯ ಶ್ರೀನಿವಾಸ ನಾಯಕ್ ಇಂದಾಜೆ, ಪ್ರೆಸ್ ಕ್ಲಬ್ ಉಪಾಧ್ಯಕ್ಷ ಮಹಮ್ಮದ್ ಆರಿಫ್ ಪಡುಬಿದ್ರಿ ಮತ್ತಿತರರು ಉಪಸ್ಥಿತರಿದ್ದರು.